ಉಡುಪಿಯಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿಯವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಜಿಲ್ಲಾ ಜೆಡಿಎಸ್ ವತಿಯಿಂದ ವಿಶೇಷ ಮಕ್ಕಳ ಜೊತೆ ಎಚ್ಡಿಗೆ ಹುಟ್ಟುಹಬ್ಬ ನಡೆಯಿತು. ಆಶಾ ನಿಲಯದ ವಿಶೇಷ ಮಕ್ಕಳ ಜೊತೆ ಕೇಕ್ ಕತ್ತರಿಸಿದ ಜೆಡಿಎಸ್ ಮುಖಂಡರು ಅರ್ಥಪೂರ್ಣವಾಗಿ ತಮ್ಮ ನಾಯಕನಿಗೆ ಶುಭ ಕೋರಿದರು. ಮಕ್ಕಳ ಜೊತೆ ಕೇಕ್ ಕತ್ತರಿಸಿದ ಬಳಿಕ ಭೋಜನದ ವ್ಯವಸ್ಥೆಯನ್ನ ಕೂಡ ಜೆಡಿಎಸ್ ವತಿಯಿಂದ ಆಯೋಜಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಯೋಗೀಶ್ ಶೆಟ್ಟಿ ಅವರು, ಎಚ್ಡಿ ಕುಮಾರಸ್ವಾಮಿಯವರು ಇನ್ನಷ್ಟು ವರ್ಷ ಜನಸೇವೆ ಮಾಡಬೇಕು. ಮಕ್ಕಳ ಆಶೀರ್ವಾದದಿಂದ 100 ವರ್ಷ ಆರೋಗ್ಯದಿಂದಿರಬೇಕು. ಈ ಹಿಂದೆ 2 ಬಾರಿ ಸಣ್ಣ ಅವಧಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಮತ್ತೊಮ್ಮೆ ಸುದೀರ್ಘ ಅವಧಿಗೆ ಜನಸೇವೆ ಮಾಡುವ ಅವಕಾಶವನ್ನ ದೇವರು ಕರುಣಿಸಬೇಕು ಅಂತ ಶುಭ ಹಾರೈಸಿದರು. ಯಾರು ಅಶಕ್ತರಿದ್ದಾರೆ, ಯಾರು ಬಡವರಿದ್ದಾರೆ, ಏಕೈಕ ಒಂದು ಸರಳತೆಯ ಒಂದು ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಇದ್ರೆ ಅದು ಎಚ್ಡಿ ಕುಮಾರಸ್ವಾಮಿ ಅವರು. ಅವರಿಗೆ ದೇವರು ಆರೋಗ್ಯವನ್ನು ಕೊಡ್ಲಿ, ಇನ್ನಷ್ಟು ಜನರ ಸೇವೆಯನ್ನು ಈ ರಾಜ್ಯದ ಒಂದು ಶಕ್ತಿಯುತವಾಗಿ ಅವರು ಮುಖ್ಯಮಂತ್ರಿಯಾಗಿ ಬಂದು ಎಲ್ಲರ ಒಂದು ಅಪೇಕ್ಷೆಯನ್ನು, ಬಡ ಜನರ ಅಪೇಕ್ಷೆಯನ್ನು, ಸಾಮಾನ್ಯ ಜನರ ಅಪೇಕ್ಷೆಯನ್ನು ಈಡೇರಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ.